ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆ ನೈಜ ಕಾರಣವನ್ನ ಜನತೆಗೆ ತಿಳಿಸಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಶ್ವೇತಪತ್ರ ಹೊರಡಿಸಲಿ. ಬೆಲೆ ನಿಯಂತ್ರಣಕ್ಕೆ ತಕ್ಷಣ ಸರ್ಕಾರ ಸೂಕ್ತ ಕ್ರಮಕ್ಕೆ ಮುಂದಾಗಲಿ ಎಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರ ಇಂಧನದ ಬೆಲೆ ಏರಿಕೆಯ ಹಿಂದಿನ ಯುಪಿಎ ಸರ್ಕಾರ ಪೆಟ್ರೋಲ್ ಕಂಪನಿಗಳಿಗೆ ನೀಡಿದ ಬಾಂಡ್ ಕಾರಣ ಎಂದು ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ. ಈ ಹಿಂದೆ ವಾಜಪೇಯಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಬಾಂಡ್ ನೀಡಲಾಗಿದೆ. ಬಾಂಡ್ ಮೂಲಕ ಪಾವತಿಯಾಗಬೇಕಾದ ಹಣ ಕೇವಲ 3,500 ಕೋಟಿ ರೂಪಾಯಿ ಮಾತ್ರ. ಉಳಿದ ಮೊತ್ತ ಎಲ್ಲಿಗೆ ಹೋಗುತ್ತದೆ? ನಿಜವಾಗಿ ಬೆಲೆ ಏರಿಕೆ ಕಾರಣ ಏನು ಎಂದು ತಿಳಿಸಲು ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಯುಟಿ ಖಾದರ್ ತಿಳಿಸಿದ್ದಾರೆ. ದೇಶದಲ್ಲಿ ಅಸಮರ್ಪಕ ಆರ್ಥಿಕ ನೀತಿ, ಸಮರ್ಥ ನಾಯಕತ್ವದ ಕೊರತೆ, ಜನಸಾಮಾನ್ಯರ ನಾಡಿಮಿಡಿತ ಅರಿಯಲು ಸಾಧ್ಯವಿಲ್ಲದೆ ಇರುವ ಸರ್ಕಾರದಿಂದಾಗಿ ಕೂಲಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಜನಸಾಮಾನ್ಯರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದುಬಾರಿ ಸರ್ಕಾರ ಇವತ್ತು ನಡೀತಾ ಇದೆ. ಜನರ ಮೇಲಿನ ಟ್ಯಾಕ್ಸ್ ಮತ್ತು ಬೆಲೆ ಏರಿಕೆಯನ್ನು ಮಾಡಿ ಜನರ ಟ್ಯಾಕ್ಸಿನಲ್ಲಿ ಮತ್ತು ಜನನ ಶೋಷಣೆ ಮಾಡುವ ಮೂಲಕ ತಮ್ಮ ಸರ್ಕಾರ ನಡೆಸಲಿಕ್ಕೆ ಸರ್ಕಾರ ಇವತ್ತು ತೀರ್ಮಾನ ಮಾಡಿದ ರೀತಿಯಲ್ಲಿದೆ. ಸ್ಪಷ್ಟವಾದ ಆರ್ಥಿಕ ನೀತಿ ಇವತ್ತಿಲ್ಲ ಅಥವಾ ದೂರದರ್ಶಿತ್ವ ಅಂತ ಕಾಲದಿಂದ ಒಂದು ನಾಯಕತ್ವ ವೈಫಲ್ಯವೇ ಇವತ್ತು ಭಾರತ ದೇಶದ ಜನರನ್ನು ಈ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿಸಿದ್ದಾರೆ. ಏಕಾಏಕಿ 225 ರೂಪಾಯಿಯಷ್ಟು ಜಾಸ್ತಿ ಮಾಡೋದಾದರೆ ಅಡುಗೆ ಅನಿಲಗೆ ಬಹುಶಃ ಇವತ್ತು ಈ ದೇಶದ ಜನಸಾಮಾನ್ಯ ಮತ್ತು ಮಹಿಳೆಯರ ಬಗ್ಗೆ ಯಾವ ಕಾಳಜಿ ಇದೆ? ಜನಸಾಮಾನ್ಯರ ನಾಡ ಮಿನಿತವನ್ನು ಅರಿಯದಂತಹ ಒಂದು ಕೇಂದ್ರ ಸರ್ಕಾರ ಇವತ್ತು ಇದೆ ಮತ್ತು ಕರುಣೆ ಇಲ್ಲದಂಥ ಸರ್ಕಾರನ ಹೇಳಲಿಕ್ಕೆ ಇವತ್ತು ಬಯಸ್ತೇವೆ. ಎಲ್ಲ ಕೂಡ ಇವತ್ತು ರೇಟ್ ಮತ್ತೆ ದುಬಾರಿ ಆಗುವಂಥ ಪರಿಸ್ಥಿತಿ ಆಗ್ತದೆ. ದುಡಿಯೋ ವರ್ಗ, ಶಾಲೆಗೆ ಕಾಲೇಜಿಗೆ ಬರುವವರು, ಇನ್ನಿತರ ಶ್ರಮಿಕ ವರ್ಗ ಮನೆಯಿಂದ ಹೊರಗೆ ಬರುವಾಗ ಇನ್ನೂ ಬಹುಶಃ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯಿಂದ ಬೆಳಿಗ್ಗೆ ಬುತ್ತಿ ತಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಶಾಲಾ ಮಕ್ಕಳಿಗಲ್ಲ, ಕೆಲಸಗಾರರಿಗೆ ಕೂಡ ಶ್ರಮಿಕ ವರ್ಗ ಮತ್ತು ಮಾಧ್ಯಮ ವರ್ಗದವರು ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ ಮನೆಯಿಂದಲೇ ಬುತ್ತಿ ತೆಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡುತ್ತಿದ್ದಾರೆ. ಶ್ರೀರಾಮುಲು ಆಪ್ತನ ವಂಚನೆ ಪ್ರಕರಣ ರಾಜ್ಯ ಸರ್ಕಾರದ ಆಡಳಿತದ ರೀತಿಗೆ ಒಂದು ಉದಾಹರಣೆ. ಜನರು ಸೂಕ್ತ ಸಂದರ್ಭದಲ್ಲಿ ಉತ್ತರ ನೀಡುತ್ತಾರೆ ಎಂದು ಖಾದರ್ ತಿಳಿಸಿದ್ದಾರೆ. ಜನ ಇದೆಲ್ಲ ಕೂಡ ನೋಡ್ತಾ ಇದ್ದಾರೆ, ಸರಿಯಾದ ಸಮಯದಲ್ಲಿ ತಮ್ಮ ತೀರ್ಮಾನವನ್ನು ಕೊಡ್ತಾರೆ. ಇದು ಫಸ್ಟ್ ಟೈಮ್ ಅಲ್ಲ, 2008ರಲ್ಲಿ ಫಸ್ಟ್ ಅಧಿಕಾರ ಕೊಟ್ಟಾಗ ಕೂಡ ಇದೇ ಪರಿಸ್ಥಿತಿ ಆಯಿತು. ಇಂಥದ್ದೇ ಹಲವಾರು ವಿಚಾರಗಳು. ಮತ್ತು ಅಧಿಕಾರಕ್ಕೆ ಸ್ಪಷ್ಟವಾದ ಬಹುಮತ ಸಿಕ್ಕದಿದ್ದರೂ ಕೂಡ ಎಲ್ಲ ರೀತಿಯಿಂದ ಇವತ್ತು ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಜನರನ್ನು ಈ ರೀತಿ ವಂಚಿಸುವಂಥ ಒಂದು ವಿಚಾರ. ಸರ್ಕಾರದ ಬೆಂಬಲವಿಲ್ಲದೆ ಇಂಥವ್ರು ಹೇಗೆ ಧೈರ್ಯ ಬರ್ತದೆ? ಸರ್ಕಾರದ ಹೆಸರಿಕೊಂಡು ಎಲ್ಲದೊಂದು ಕಡೆ ಬೆಂಬಲ ಬೇಕೇ ಬೇಕಾ? ಏಕಾಏಕಿ ಅವ್ರಿಗೆ ಹೇಗೆ ಧೈರ್ಯ ಬರ್ತದೆ? ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮುನು, ಕಾಂಗ್ರೆಸ್ ಮುಖಂಡರಾದ ಈಶ್ವರ್ ಬುಳ್ಳಾಲ್, ಸಂತೋಷ್ ಶೆಟ್ಟಿ, ಜಬ್ಬಾರ್, ಸುರೇಶ್ ಭಟ್ನಗರ, ರಮೇಶ್, ಜಕ್ರಿಯಾ, ಅಲ್ವಿನ್ ಡಿಸೋಸಾ ಮೊದಲಾದವರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.